ವಿಷಯಗಳನ್ನು ತಿಳಿಯಪಡಿಸುತ್ತೇನೆ. ಅತ್ಯಂತ ಹತ್ತಿರದಿಂದ ನಾನು ಕಂಡ ಹಾಗೆ ಶ್ರೀಶೈಲ್ ಜಿ ಮಸುತೆ ಗುರುಗಳ ಬಗ್ಗೆ ಹೇಳಬೇಕೆಂದರೆ ಅವರೊಬ್ಬ ನವ ಉತ್ಸಾಹಿ ಹಾಗೂ ಸದಾ ಹಸನ್ಮುಖಿ ಮತ್ತು ಶ್ರಮಜೀವಿ ಎಂದು ಹೇಳಬಹುದು. ಅವರೊಂದಿಗೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಅವರು 2018 ಮತ್ತು ಜನವರಿ ತಿಂಗಳಲ್ಲಿ ಲಿಂಗಾಯತ ಧರ್ಮ ಅಧ್ಯಯನ ಮತ್ತು ತರಬೇತಿ ಕೇಂದ್ರ ಎಂಬ ಒಂದು ಸಂಸ್ಥೆಯನ್ನು ಆರಂಭಿಸಿದರು. ಆ ಸಂಸ್ಥೆಯ ಮುಖಾಂತರ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಮನೆ ಮನೆಗೆ ಹೋಗಿ ಬಸವಜ್ಯೋತಿ ಕಾರ್ಯಕ್ರಮಗಳನ್ನು ಮಾಡಿದೆವು. ಆ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಅನೇಕ ಮನೆಗಳನ್ನು ಮತ್ತು ಮನಗಳನ್ನು ಪರಿವರ್ತನೆ ಮಾಡುವುದರಲ್ಲಿ ನಾವು ಯಶಸ್ವಿಯಾದೆವು. ಇನ್ನು ಅದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಪೂಜ್ಯ ಶ್ರೀ ಮಾತಾಜಿಯವರ ಮುಖಂಡತ್ವದಲ್ಲಿ ಹಮ್ಮಿಕೊಂಡ ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟದಲ್ಲಿಯೂ ಕೂಡ ಗುರುಗಳ ಮುಖಂಡತ್ವದೊಂದಿಗೆ ನಾವು ಆ ರ್ಯಾಲಿಯಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತ್ತು. ಆ ರ್ಯಾಲಿಯಲ್ಲಿಯೂ ಕೂಡ ನವ ಯುವಕರಂತೆ ನಮ್ಮನ್ನೆಲ್ಲ ಹುರಿದುಂಬಿಸುತ್ತಾ 3-4 ದಿನಗಳ ಕಾಲ ನಾವು ಆ ರ್ಯಾಲಿಯಲ್ಲಿ ಪಾಲ್ಗೊಂಡೆವು. ಇನ್ನು ಈ ಲಿಂಗಾಯತ ಧರ್ಮ ಅಧ್ಯಯನ ತರಬೇತಿ ಕೇಂದ್ರದ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಬಸವಾತ್ಮಜಿ ಚಾರಿಟೇಬಲ್ ಟ್ರಸ್ಟ್ ಎಂಬ ಮತ್ತೊಂದು ಸಂಸ್ಥೆಯನ್ನು ಕೂಡ ಆರಂಭಿಸಿದರು. ಆ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರುವಂತಹ ಬಡ ಪೋಷಕರ ಮಕ್ಕಳನ್ನ ದತ್ತುಪುತ್ರರನ್ನಾಗಿ ಸ್ವೀಕರಿಸಿ ಅವರಿಗೆ ಜ್ಞಾನದಾಸೋಹ, ಅನ್ನದಾಸೋಹ ಮತ್ತು ಧರ್ಮದಾಸೋಹವನ್ನು ಮಾಡುವುದರೊಂದಿಗೆ ಧರ್ಮ ಸಂಸ್ಕಾರವನ್ನ ನೀಡುತ್ತಿದ್ದಾರೆ. ಇವತ್ತಿಗೂ ಕೂಡ ಆ ಮಕ್ಕಳು ಗುರುಗಳೊಂದಿಗೆ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರದ ಮೂಲ ಅಗಮ್ಯ ಚೇತನ, ಕಾವಿ ಇಲ್ಲದ ಸನ್ಯಾಸಿ ಜೀವನ, ಬಸವ ತತ್ವಗಳೇ ಹೊದ್ದ ಮೈಮನ, ಮೃದು ಸ್ವಭಾವ, ಸರಳ ಸಜ್ಜನಿಕೆಯ ಸರದಾರ, ಲಿಂಗಾಯತ ಧರ್ಮ ಪ್ರಸಾರದ ನಾನಾ ಯೋಜನೆಗಳ ಗುರಿಕಾರ, ಬಸವ ಧರ್ಮಕ್ಕಾಗೇ ಹುಟ್ಟಿದ ಹುಟ್ಟು ಹೋರಾಟಗಾರ, ಎಣಿಕೆಗೂ ಸಿಗದ ಪದವಿ ಪುರಸ್ಕಾರಗಳ ವಾರಸುದಾರ, ಜ್ಞಾನ ಭಕ್ತಿಗಳ ಭಾಂಡಾರಿ, ಕಾಲಿಗೆ ಚಕ್ರ ಸಿಕ್ಕಿಸಿಕೊಂಡ ನಿರಂತರ ಸಂಚಾರಿ, ಬಸವ ತತ್ವಗಳ ವಿರೋಧಿಗಳಿಗೆ ಎದೆತಟ್ಟಿ ನಿಂತ ಗಟ್ಟಿಗ ಗಣಾಚಾರಿ. ಹೀಗೆ ಶ್ರೇಷ್ಠ ಮಾನವೀಯ ಗುಣಗಳುಳ್ಳ, ಬಾಗಿದ ತಲೆ ಕೈ ಮುಗಿದಂತ ವಿನಯಶೀಲತೆ, ನಿರ್ಭರತೆ, ಆತ್ಮನಿರ್ಭರತೆ, ನಿರ್ಮಾತ್ಸರ್ಯದ ಗೌರವ, ಪ್ರೇಮ, ಪ್ರೀತಿಗಳಿಗೆ ಈ ಎಲ್ಲ ಗುಣಗಳಿಂದ ಕೂಡಿದಂತಹ ಬಸವ ಪರಂಪರೆಯ ಶರಣ ಮಾರ್ಗದರ್ಶಕರಾದಂಥ ಶರಣ ಶ್ರೀಶೈಲ್ ಜಿ ಮಸುತೆಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಸೃಷ್ಟಿಕರ್ತ ದೇವದಯಾಮಯನು ವಿಶ್ವಗುರು ಬಸವಣ್ಣನವರು ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಕಲ ಐಶ್ವರ್ಯ, ದೀರ್ಘಾಯುಷ್ಯ, ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಬಸವಾದಿ ಪ್ರಮತರು ಅವರ ಜೀವನದಲ್ಲಿ ನಿರಂತರ ದೇದೀಪ್ಯಮಾನವಾಗಿ ಬೆಳಗಲಿ ಎಂದು ಕೇಳಿಕೊಳ್ಳುತ್ತೇನೆ. ಅವರು ಕೈಕೊಂಡಂತ ಎಷ್ಟೋ ಪ್ರಶಸ್ತಿಗಳು, ತುಂಬಾ ಪ್ರಶಸ್ತಿಗಳೇ ಭಾಜನರಾಗಿದ್ದಾರೆ. ಕಾಯಕ ರತ್ನ ಪ್ರಶಸ್ತಿ ಆಗಲಿ, ಶರಣ ಚೇತನ ಪ್ರಶಸ್ತಿ ಆಗಲಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನವಾಗಿರುವುದಂತೂ ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಕೋವಿಡ್ ಸಮಯದಲ್ಲಂತೂ ಎಲ್ಲರ ಮನಸ್ಸು ಮೈಮನಗಳು ಜಡ್ಡುಗಟ್ಟು ಹೋಗಿದ್ದಂತೂ ನಿಜ. ಅಂತಹ ಸಂದರ್ಭದಲ್ಲಿ ಅವರು ಎಲ್ಲರ ದಿವ್ಯ ಚೇತನವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡ್ರು. ಅದೇ ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರ. ಅದರ ವತಿಯಿಂದ ಹಲವಾರು ಬಗೆಯ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡ್ರು. ವಚನ ವಿಶ್ಲೇಷಣೆಯಾಗಲಿ, ವೈಜ್ಞಾನಿಕ ಉಪನ್ಯಾಸಕ ಮಾಲೆಗೆ ಆಗಲಿ, ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವುದಂತೂ ಪ್ರಶಂಸನಾರ್ಹವಾದದ್ದು, ಹಾಗೆ ಹೆಮ್ಮೆಯ ಸಂಗತಿಯೂ ಕೂಡ. ಹೀಗೆ ಅವರು ತಮ್ಮ ಇಡೀ ಬದುಕನ್ನು ಬಸವ ತತ್ವ ಪ್ರಚಾರಕ್ಕಾಗಿ, ಅವರ ಸಂದೇಶಗಳನ್ನು ಜನಮನಗಳಿಗೆ ಮುಟ್ಟಿಸುವಂಥ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರುವುದಂತೂ ಹೃದಯಸ್ಪರ್ಶಿಯಾಗಿದೆ. ಮತ್ತೆ ಅವರು ಲಿಂಗೈಕ್ಯ ಸಂಸ್ಕಾರ ಕೊಡೋದಾಗಲಿ, ಇಷ್ಟಲಿಂಗ ದೀಕ್ಷೆ ಕೊಡುವಂಥದ್ದಾಗಲಿ, ದಾಸೋಹ ಕಾಯಕ ನಿಷ್ಠೆಯಿಂದ ದುಡಿಯುವ ಇವ್ರ ಕಾರ್ಯ ಹೆಮ್ಮೆಯ ಕಾರ್ಯ. ಈ ಕಾರ್ಯವು ಹೀಗೆ ನಿರಂತರವಾಗಿ ಸಾಗಲಿ ಅಂತ ಆ ದೇವದಯಾಮನೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ಶರಣಾರ್ಥಿ. ಹಾಗೆಯೇ ಶರಣ ಸಹೋದರ ಶ್ರೀಶೈಲ್ ಜಿ ಮಸುತಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶರಣಾರ್ಥಿಗಳು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವಣ್ಣನವರ ಸ್ಮರಿಸಿಕೊಳ್ಳುತ್ತಾ ಸಿರಿಸೇಲ್ ಜಿ ಮಸೂತಿಯವರ ಒಂದು ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಸಿರಿಸೇಲ್ ಮಸೂತಿ ಸರ್ ವೃತ್ತಿಯಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ನಿರ್ವಹಿಸ್ತಾ ಇದ್ದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಪಾಠವನ್ನು ಹೇಳದೆ ನೈತಿಕ ಪಾಠವನ್ನು ಹೇಳುತ್ತಾ ಅವರಿಗೆ ದೇಶ ಮತ್ತು ಧರ್ಮಾಭಿಮಾನ ಜೊತೆಗೆ ನೈತಿಕ ಮಟ್ಟವನ್ನು ಕಲಿಸ್ತಾ ಇರುವಂಥ ಪ್ರಾಮಾಣಿಕ ಮತ್ತು ಮನಸ್ಸಾಪೂರ್ವಕವಾಗಿ ತಮ್ಮ ಕಾಯಕವನ್ನು ನಿರ್ವಹಿಸ್ತಾ ಇರುವಂಥ ವ್ಯಕ್ತಿ ಶ್ರೀಸೇಲ್ ಸರು. ಅವರು ಕೇವಲ ತಮ್ಮ ಬದುಕನ್ನು ಬುದ್ಧ, ಬಸವ, ಭೀಮರ ತತ್ವಗಳಿಗೆ ಜನಸಾಮಾನ್ಯರೇ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಮನೆಯನ್ನೇ ಇವತ್ತು ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಒಂದು ಸ್ವತಃ ತಮ್ಮ ಸ್ವಂತ ಖರ್ಚಿನಲ್ಲಿ ಒಂದು ಜ್ಞಾನವನ್ನು ದಾಸೋಹವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅಭಿನಂದನವಾಗಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಇವತ್ತು ಮಠಾಧೀಶರು ಕೇವಲ ಜನಸಾಮಾನ್ಯ ಮಾದರಿಯಾಗಿಲ್ಲ, ಅವರು ಮಠಾಧೀಶರು ಕೂಡ ಮಾದರಿಯಾಗಿದ್ದಾರೆ. ಇಂದಿನ ಲಿಂಗಾಯತ ಮಠಾಧೀಶರು ಮಾಡದೇ ಇರುವಂಥ ಒಂದು ಬಹುದೊಡ್ಡ ಕಾರ್ಯ ಇವತ್ತು ಸಿರಿಸೇಲ್ ಮಸೂತಿಯವರು ಮಾಡ್ತಾ ಇದ್ದಾರೆ. ಹುಟ್ಟಿನಿಂದ ಲಿಂಗೈಕ್ಯರವರೆಗೆ ಆಗುವಂಥ ಎಲ್ಲ ಒಂದು ಕ್ರಿಯೆಗಳನ್ನು ಸ್ವತಃ ತಾವು ತಮ್ಮ ಒಂದು ಪ್ರಯತ್ನದಿಂದ ಸ್ವಂತ ಮಾಡ್ತಾ ಇರೋದು ನಿಜಕ್ಕೂ ಸ್ವಾಗತಾರ್ಹವಾಗಿರುವಂಥ ವಿಚಾರ ಆಗಿದೆ. ಇವತ್ತು ಲಿಂಗಾಯತ ಧರ್ಮ ಅಧ್ಯಯನ ಮತ್ತು ತರಬೇತಿ ಸಂಸ್ಥೆಯನ್ನು ಸಂಸ್ಥಾಪಿಸಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅವರು ಒಂದು ಆಶ್ರಯವನ್ನು ಕಲ್ಪಿಸಿ ವಿಜ್ಞಾನವನ್ನು ನೀಡುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸುವಂಥ ಒಂದು ಪ್ರಯತ್ನ ನೀವೆಲ್ಲರೂ ಮಾಡೋಣ ಅಂಥೇಳಿ ಅವರಿಗೆ ಮತ್ತೊಮ್ಮೆ ನಾನು ಜನ್ಮದಿನದ ಶುಭಾಶಯಗಳನ್ನು ಹಾರೈಸಿ, ಬುದ್ಧ, ಬಸವ, ಭೀಮ, ಬಸವಾದಿ ಶರಣರವರಿಗೆ ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಅಂಥೇಳಿ, ಅನುಗ್ರಹಿಸಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಶರಣಾರ್ಥಿಗಳು.